ಎಲ್ಲೆಡೆ ಭರ್ಜರಿ ಡ್ರಾಮಾ ಪ್ರದರ್ಶನ ನೀಡಿ ಹೆಸರುವಾಸಿಯಾದ ತಂಡ ಅಂದ್ರೆ ಅದು ಜಯಮಾತಾ ಕಲಾ ತಂಡ. ಈ ತಂಡದ ಅದೆಷ್ಟೋ ಡ್ರಾಮಾಗಳು ಪ್ರೇಕ್ಷಕರ ಮನಸ್ಸು ತಟ್ಟಿದೆ. ಇಂತಹ ನಾಟಕಗಳ ಪೈಕಿ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ರಚಿಸಿ ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ಪಡುಪದವು ಅವರು ನಿರ್ದೇಶಿಸಿರುವಂತಹ ಒಂತೆ ಕಾಪುಲೆ ಅನ್ನೋ ಡ್ರಾಮಾ ಕೂಡ ಒಂದು. ಇದೀಗ ಈ ಡ್ರಾಮಾ ಕೂಡ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಹಾಗಿದ್ರೆ ಈ ಡ್ರಾಮಾ ಹೇಗಿದೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಕರಾವಳಿ ಜಿಲ್ಲೆಗಳಲ್ಲಿ ತುಳು ನಾಟಕಗಳೆಂದ್ರೆ ಅದೇನು ಆಕರ್ಷಣೆ. ಹೊಸ ಹೊಸ ನಾಟಕಗಳು ಬಿಡುಗಡೆಯಾಯಿತು ಅಂದ್ರೆ ಎಲ್ಲರ ಮನೆಯಲ್ಲೂ ಆ ನಾಟಕದ್ದೇ ಮಾತು. ಈಗ ಪರಿಸ್ಥಿತಿ ಬದಲಾಗಿರೋದ್ರಿಂದ ಮನೋರಂಜನೆಗೆ ದಾರಿ ಕಾಣದಾದ ಸಂದರ್ಭದಲ್ಲಿ V4 ನ್ಯೂಸ್ ಮೂಲಕ ಲಾಂಚ್ ಆಗಿರುವ V4 ಸ್ಟ್ರೀಮ್ ಇಂತಹ ಅನೇಕ ನಾಟಕಗಳ ಗುಚ್ಛವನ್ನ ಹೊತ್ತುಕೊಂಡು ಬಂದಿದೆ. ಈ ಪೈಕಿ ಒಂತೆ ಕಾಪುಲೆ ಅನ್ನೋ ನಾಟಕ ಕೂಡ ಒಂದು. ಈಗಾಗಲೇ ಹಲವಾರು ಪ್ರದರ್ಶನ ಕಾಣುವ ಮೂಲಕ ಜನಮನ್ನಣೆ ಪಡೆದ ಈ ಡ್ರಾಮಾ ಇದೀಗ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಿದೆ. ನಿನ್ನ ಸೀತಾ ಟೀಚರ್ ಉನ್ನತ ಕಾಲೇಜಿನ ಪಿರಾವಡೆ ಬರ್ತದೆ ಸೀನನ್ನ ಕಿಸ್ಸು ಕೊಡಿ ಈ ಪರಬಗ ತಡೆ ಉಂಡ ಐಕೊಂಜಿ ಮೊರಣಿ ದೆತ್ತು ಕೊಡ್ತೀನಿ ಪೊಂಜೋಲ ದೆತ್ತು ಕೆಪ್ಪಿಗೆ ಮಾಡ್ತೀನಿ ಜಾಲಿಗೆ ಪಂಟುಲ್ಲ ಈರ್ನ ಕಿಸ್ಸಿಡಿ ರೋಡ್ ಬಿತ್ತು ಸೀತಾ ಟೀಚರ್ಗೆ ಕಿಸ್ ಕೊಡ್ತಾರಿಗೆ ಸೀತಾ ಟೀಚರ್ ಕಾಸ್ಗೆ ಅಂದಿನೆ ದಿವಂಗತ ಬಾಲು ಕಾಟಿಪಳ್ಳ ಹಾಗೂ ದಿವಂಗತ ಗಂಗಾಧರ್ ಶೆಟ್ಟಿ ಅಂತರ್ಗುತ್ತು ಸವಿನೆನಪಿನೊಂದಿಗೆ ಕಲಾ ಚಾಣಕ್ಯ ಅರುಣ್ ಶೆಟ್ಟಿ ಪೇಜಾವರ ರಚಿಸಿ ಕುಸಲ್ದ ರಂಗಮಾಣಿಕ್ಯ ಸುಕೇಶ್ ಶೆಟ್ಟಿ ಪಡುಪದವು ಇವರು ನಿರ್ದೇಶಿಸಿರುವ ಜಯಮಾತಾ ಕಲಾ ತಂಡದ ಕಲಾ ಕಾಣಿಕೆ ಒಂತೆ ಕಾಪುಲೆ. ಈಗಾಗಲೇ ಹಲವಾರು ರಂಗವೇದಿಕೆಯಲ್ಲಿ ಒಂತೆ ಕಾಪುಲೆ ನಾಟಕವು ಅತ್ಯುತ್ತಮವಾಗಿ ಮೂಡಿಬಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದೆ. ಆರಂಭದಿಂದಲೂ ಪ್ರೇಕ್ಷಕರನ್ನ ಹಾಸ್ಯದಲ್ಲಿ ತೇಲಿಸುವ ಈ ನಾಟಕ ಕೊನೆಯಲ್ಲಿ ಸಾಮಾಜಿಕ ಸಂದೇಶದೊಂದಿಗೆ ತಿರುವು ಪಡೆದುಕೊಂಡಿದೆ. ಇನ್ನು ಕಲಾವಿದರ ಮನಮುಟ್ಟುವ ಅಭಿನಯ, ಸಂಭಾಷಣೆ, ಸಂಗೀತ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಹಾಸ್ಯ ಕಲಾವಿದರ ವಿಭಿನ್ನ ಆಂಗಿಕ ನಟನೆ, ಚುರುಕಿನ ಸಂಭಾಷಣೆ ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತೆ. ಈ ಡ್ರಾಮಾದಲ್ಲಿ ಒಟ್ಟು 3 ಹಾಡುಗಳಿದ್ದು ಎಲ್ಲವೂ ಸೊಗಸಾಗಿ ಮೂಡಿಬಂದಿದೆ. ಪುಣ್ಯ ಲೆಕ್ಕಾಚಾರ ಪುರ ದೈವಲೇ ನಿನ್ನ ಪಾಲ ಸಾರ ಸಾರ ಕಣ್ಣ ನೀರ ಮಾಲೆ ಕಣ್ಣ ಎದುರೆ ಹಣೆ ಬರಾಯಿಯೇ ಬದಲು ಮಲ್ತ ನಿನ್ನ ಪುಣ್ಯ ಬಾಲಿನ ಮರದ ಇನಿ ಸೋತತ ಈ ಡ್ರಾಮಾದಲ್ಲಿ ರಂಗಕೇಸರಿ ರಮೇಶ್ ರೈ ಕುಕ್ಕುವಳ್ಳಿ ಎಂಎಲ್ಎ ಶಿವಪ್ರಕಾಶ್ನ ಪಾತ್ರದಲ್ಲಿ ಅಭಿನಯಿಸಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇವರ ಖಡಕ್ ವಿಲನ್ ಪಾತ್ರ ಗಮನ ಸೆಳೆದಿದೆ. ಸಮಾಜ ಸೇವಕ ವಾಮನನ ಪಾತ್ರದಲ್ಲಿ ಅರುಣ್ ಶೆಟ್ಟಿ ಪೇಜಾವರ ವಿಭಿನ್ನವಾಗಿ ಅಭಿನಯಿಸಿದ್ದು ಇವರ ಕಾಮಿಡಿ ನಟನೆ ನಿಮ್ಮನ್ನ ಮತ್ತಷ್ಟು ಮನೋರಂಜಿಸುತ್ತೆ. ಪೈಂಟರ್ ಕುಡುಕನ ಪಾತ್ರದಲ್ಲಿ ಸುಕೇಶ್ ಶೆಟ್ಟಿ ಪಡುಪದವು ಅಭಿನಯಿಸಿದ್ದು ಆರಂಭದಿಂದ ಕೊನೆಯವರೆಗೂ ಇವರ ಕಾಮಿಡಿ ಅಭಿನಯ ಗಮನ ಸೆಳೆಯುತ್ತೆ. ಇವರ ಮಗಳು ಸುಮಾಳ ಪಾತ್ರದಲ್ಲಿ ಸವಿತಾ ಮರಕಡ ಅಭಿನಯಿಸಿದ್ದು ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ.
ಕೆಪ್ಪಸೀನನ ಪಾತ್ರದಲ್ಲಿ ಅರುಣ್ ವಿ ಹಾಗೂ ಪ್ರಿನ್ಸಿಪಾಲ್ನ ಪಾತ್ರದಲ್ಲಿ ವಿನೋದ್ ತಡಂಬೈಲ್ ಅಭಿನಯಿಸಿದ್ದು ಇವರಿಬ್ಬರ ಕಾಮಿಡಿ ಪಂಚ್ಗಳು ಸಖತ್ತಾಗಿ ಎಂಟರ್ಟೈನ್ ಮಾಡುತ್ತೆ. ಉಳಿದಂತೆ ಸತೀಶನ ಪಾತ್ರದಲ್ಲಿ ತೆಲಿಕೆದ ಕಲಾಮುತ್ತು ವಿನೀತ್ ಮಳಲಿ, ಎಂಎಲ್ಎ ಶಿವಪ್ರಕಾಶ್ನ ಮಗ ವಿನೋದ್ನ ಪಾತ್ರದಲ್ಲಿ ಯತೀಶ್ ಶೆಟ್ಟಿ ಸೂರಿಂಜೆ, ಎಂಎಲ್ಎ ಶಿವಪ್ರಕಾಶ್ರ ಮಗಳು ಶಿವಾನಿ ಪಾತ್ರದಲ್ಲಿ ನಿಕ್ಷಿತಾ ವಿನೀತ್ ಉಪ್ಪಿನಂಗಡಿ, ಪ್ರಿನ್ಸಿಪಲ್ ಮಗಳು ಬಬ್ಬಿ ಪಾತ್ರದಲ್ಲಿ ಪೂಜಾ ಶೆಟ್ಟಿ ಪಡುಪದವು ಬಣ್ಣ ಹಚ್ಚಿದ್ದಾರೆ. ಇನ್ನು ರಾಕೇಶ್ನ ಪಾತ್ರದಲ್ಲಿ ಹರೀಶ್ ಕುಮಾರ್ ಕಂಬಳಬೆಟ್ಟು, ಮೂಕನ ಪಾತ್ರದಲ್ಲಿ ರಾಜೇಶ್ ಕರಂಬರ್ ಹಾಗೂ ಮನೆ ಕೆಲಸದವನ ಪಾತ್ರದಲ್ಲಿ ಗಣೇಶ್ ಸೂರಿಂಜೆ ಅಭಿನಯಿಸಿದ್ದಾರೆ. ಈ ನಾಟಕಕ್ಕೆ ಸಂಗೀತವನ್ನ ತೊಳುವ ಬಲ್ಪು ಸಂದೀಪ್ ಮಧ್ಯ ಒದಗಿಸಿದ್ದಾರೆ. ವಿನಾಯಕ್ ಜೆಪ್ಪು, ಸಂದೀಪ್ ಮಧ್ಯ, ಅಮಿತ್ ಬೆಂಗ್ರೆ ಈ ಡ್ರಾಮಾದ ಹಿನ್ನೆಲೆ ಗಾಯಕರಾಗಿ ಹಾಡುಗಳಿಗೆ ಜೀವ ತುಂಬಿದ್ದಾರೆ. ಧ್ವನಿ ಹಾಗೂ ಬೆಳಕಿನ ಸಂಯೋಜನೆಯಲ್ಲಿ ವಿಶ್ವ ಸೌಂಡ್ಸ್ ಮಡವೂರು ಸಾಥ್ ನೀಡಿದ್ದು, ರಂಗವಿನ್ಯಾಸದಲ್ಲಿ ಧರ್ಮಕುಂದರ್ ಬಜ್ಪೆ, ಸೂರಿ ಪೇಜಾವರ, ಮನೀಶ್, ನೀತು ಸಹಕರಿಸಿದ್ದಾರೆ. ಮೇಕಪ್ನಲ್ಲಿ ಜಯಂತ್ ಬೀಸ್ರೋಡು ಸಹಕರಿಸಿದ್ದಾರೆ. ಒಟ್ಟಿನಲ್ಲಿ ಒಂದು ಅತ್ಯದ್ಭುತ ಡ್ರಾಮಾ ಇದಾಗಿದ್ದು, ಸಖತ್ ಕಾಮಿಡಿ ಪಂಚ್ ಹಾಗೂ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನ ನೀಡುತ್ತೆ ಈ ಡ್ರಾಮಾ. ಕಾಲೇಜಿಡ್ ಸ್ವಿಚ್ ಪಾಡ್ನಾಗ ಬೆಲ್ಲಾಪಿನ ಗಂಟುಂಡು ಇರ್ನ ಆಡವನ ಗಂಟೆ ದಕ್ಕಲೆ ಬಣ್ಣತೆ ಅದನ್ನ ಪನೊಂದು ಕಾಲೇಜಿಡ್ ಸ್ವಿಚ್ ಪಾಡ್ನ ಬೆಲ್ಲುಪುನಗ ಇವ ಆಡವನ ಗಂಟೆ ದಕ್ಕೊಡಿ ಎತ್ತು ಬಟ್ಟುನಲ್ಲ ಗಂಟೆಡ್ ಶಬ್ದನೇ ಬರ್ಪೂಜಿಯ ಗಂಟೆಡ್ ಶಬ್ದ ಬರ್ಪೂಜಿಯ ಗಂಟೆ పోతున్నా ಅನ್ನ ಗಂಟೆ పోతుంది ಕೆಬಿ పోತೀನಿ ಸಮ ಕೋಲು ಬೋದು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.